ಒಡಿಪು ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೌರಾಯುಕ್ತ ರಾಯಪ್ಪ ಅರ್ನ ಆದೇಶದಂಚನೆ ಇಂದ್ರಾಳಿದ ಸಂಕಡ ಇತ್ತಿನ ರಾಷ್ಟ್ರೀಯ ಲಾಂಛನನ್ನು ನಿರ್ಮಲ ಮಲ್ತದು ಸರಿಮಲ್ತಿರು ರಾಷ್ಟ್ರೀಯ ಹೆದ್ದಾರಿ ಇಂದ್ರಾಳಿದ ರೈಲ್ವೆ ಸಂಕದ 4 ಕಂಬಲೆಡ್ ರಾಷ್ಟ್ರೀಯ ಲಾಂಛನ ಬಲ್ಲೆ ಪತ್ತದು ಅತ್ತಾಂದೆ ಕೇಬಲ್ ವೈರ್ ಹಿಡಿದು ಮುಚ್ಚಿದು ಪೋದಿತ್ತುಂಡು ರಾಷ್ಟ್ರೀಯ ಲಾಂಛನ ಪಂದು ಮಾನಾದಿಗೆ ಪಡೆಪಿನ ಲಾಂಛನ ಇಂಚಿನ ಪರಿಸ್ಥಿತಿ ಇಪ್ಪುನೇನು ತೂಯಿನ ನಾಗರಿಕ ಸಮಿತಿದ ಸಂಚಾಲಕರು ನಿತ್ಯಾನಂದ ಒಳಕಾಡು ಆರು ಸರಿಮಲ್ಪೆರೆಗೆ ಭಿನ್ನಯ ಮಲ್ತದಿತ್ತೇರು ಅಂಚಾದು ಜಿಲ್ಲಾಡಳಿತ ರಾಷ್ಟ್ರೀಯ ಲಾಂಛನಲೇನು ದುರಸ್ತಿ ಮಲ್ಪೆರೆಗೆ ನಗರಸಭೆತ ಪೌರಾಯುಕ್ತರಾಯಿನ ರಾಯಪ್ಪ ಆರೆಗೂ ಸೂಚನೆ ಕೊಡ್ದಿತ್ತುಂಡು ಅಂಚನೆ ಪೌರಾಯುಕ್ತರ್ನ ಆದೇಶದಂಚನೆ ಸಂಕಡಿತಿನ ರಾಷ್ಟ್ರೀಯ ಲಾಂಛನನ್ನು ನಿರ್ಮಲ ಮಲ್ತಿರು ಇಂದ್ರಾಳಿ ರೈಲ್ವೆ ಬ್ರಿಡ್ಜ್ ಹತ್ರ ಸ್ಮಾರಕ ಇರೋದು ನಮಗೆ ಗೊತ್ತಿರಲಿಲ್ಲ. ನಮಗೆ ನ್ಯೂಸ್ ಮೂಲಕ ಇಲ್ಲಿಯ ಸ್ಮಾರಕಕ್ಕೆ ಅನೇಕ ಬಲೆಗಳು ಮತ್ತು ವೈರ್ಗಳು ಕಟ್ಟಿ ಅನೇಕ ರೀತಿ ಅಡ್ಡಿ ಉಂಟು ಮಾಡಿದ್ದು, ಅದನ್ನು ಯಾರೂ ಸ್ವಚ್ಛತೆ ಮಾಡಿಲ್ಲ ಎಂಬುದಾಗಿ ನಮ್ಮ ಗಮನಕ್ಕೆ ಬಂತು. ಕೂಡಲೇ ಬೆಳಗ್ಗೆನೇ ನಾನು ಬಂದು ಪರಿಶೀಲನೆ ಮಾಡಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಹಾಗೂ ನಾನು ನಮ್ಮ ಪೌರಕಾರ್ಮಿಕ ಕರೆದುಕೊಂಡು ಬಂದು ಇಲ್ಲಿ ಪರಿಶೀಲನೆ ಮಾಡಿದಾಗ ಎಲ್ಲ ಅವ್ರು ಹೇಳಿದಾಗೆ ಇತ್ತು. ಅದನ್ನೆಲ್ಲ ಸ್ವಚ್ಛ ಮಾಡಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದರು, ಇದನ್ನು ನೋಡಿ ಪರಿಶೀಲನೆ ಮಾಡಿ ಎಂಬುದಾಗಿ. ಕೂಡಲೇ ಅದೇ ದಿನ ಮಾರನೇ ದಿವಸ ಬೆಳಗ್ಗೆ ಬಂದು ಪರಿಶೀಲನೆ ಮಾಡಿದಾಗ ಖಂಡಿತವಾಗಿ ಅದೇ ರೀತಿ ಇತ್ತು. ಅದನ್ನು ಈಗ ಸ್ವಚ್ಛ ಮಾಡಿ ಅದಕ್ಕೆ ಪೇಂಟನ್ನು ಬಣ್ಣವನ್ನು ಬೆಳೆದು ರಾಷ್ಟ್ರ ಚಿಹ್ನೆಗಳಿರುವಂಥ ಅಶೋಕ ಚಿಹ್ನೆ ಇರುವಂಥ ಎಲ್ಲ ಕಂಬಗಳನ್ನು ಸ್ವಚ್ಛ ಮಾಡಿದ್ವಿ ಮತ್ತು ನಿರಂತರವಾಗಿ ಅದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ವಿ.